ಹಾಯ್ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ? ನಾನಂತೂ ಸೂಪರ್ ಆಗಿದ್ದೀನಿ. ಬೆಳಿಗ್ಗೆ ಎದ್ದು ಒಂದು ಕೆಲಸ ಮಾಡೋಣ ಅಂತ ಹೊರಟಿದ್ದೀನಿ. ಆ್ಯಕ್ಚುಲಿ ನಮ್ಮ ರಾನಿನ ಮನೆಗೆ ಬಂದಿದೆ, ಬಟ್ ಅದಕ್ಕೆ ನಿಲ್ಲಿಸಲಿಕ್ಕೆ ಸರಿಯಾದಂಥ ಒಂದು ಜಾಗ ಬೇಕು. ಬಿಸಿಲು ಅಥವಾ ಮಳೆ ಬಂದರೆ ಒಂದು ಸ್ವಲ್ಪ ಪ್ರೊಟೆಕ್ಷನ್ ಇರಲಿ ಅನ್ನೋದಕ್ಕೋಸ್ಕರವಾಗಿ ನಾನೀಗ ಹೋಗಿ ಹಗ್ಗ ಹಾಗೆ ಟಾರ್ಪಲ್ನ ತಗೊಂಡು ಬಂದೆ. ರಾತ್ರಿ ಆ್ಯಕ್ಚುಲಿ ಆ ಕವರ್ ಹಾಕಿ ಮುಚ್ಚಿ ನಿಲ್ಲಿಸಿದ್ದೆ ನಾನು, ಬಟ್ ಅದು ಸ್ವಲ್ಪ ಎಲ್ಲ ನೀರೆಲ್ಲ ಬೀಳುತ್ತೆ, ಸ್ವಲ್ಪ ಸೇಫ್ಟಿ ಇರಲಿ ಅಂತೇಳಿ ಇಲ್ಲಿ ಸ್ವಲ್ಪ ಒಂದು ಟಾರ್ಪಲ್ ಹಾಕುವ ಅಂತೇಳಿ. ಹೇಗೋ ಒಂದು ಅಡಿಕೆ ಮರ ಇದೆ ಮತ್ತು ಆ ಕಡೆ ಒಂದು ಮರ ಇದೆ, ಎರಡಿಗೆ ಸ್ವಲ್ಪ ಸೇರಿಸಿ ಕಟ್ಟಿಬಿಟ್ರೆ ಒಂದು ಸೇಫಾಗಿ ನಿಲ್ಲುತ್ತೆ. ಬಿಸಿಲು ಮತ್ತು ಗಾಳಿಯಿಂದ ನಮ್ಮ ರಾನಿನ ರಕ್ಷಣೆ ಸಹ ಮಾಡುತ್ತೆ. ಅದಕ್ಕೋಸ್ಕರವಾಗಿ ಒಂದು ಟಾರ್ಪಲ್ ಅಂತಂದು ಇನ್ನು ಟಾರ್ಪಲೆಲ್ಲ ಫಿಕ್ಸ್ ಮಾಡುವ ಅಂಥೇಳಿ ಟೋಟ್ಲಾಗಿ ಫಿಕ್ಸ್ ಮಾಡಬೇಕು. ಒಬ್ಬನೇ ಮಾಡಬೇಕು, ಸ್ವಲ್ಪ ಕಷ್ಟ ಆಗ್ಬೋದು, ನೋಡೋಣ. ನೋಡಿ, ಇವ್ರದ್ದು ಒಳಗಡೆ ಕ್ಲೀನಿಂಗ್ ಆಗ್ತಾ ಉಂಟು. ಅದೆಂತ ಖಾಲಿ ಬಾಕ್ಸ್, ಆ್ಯಕ್ಚುಲಿ ಬರ್ತ್ಡೇಗೆಲ್ಲ ತಗೊಂಡಿದ್ದಲ್ಲ, ಅದೆಲ್ಲ ಬಾಕ್ಸ್ ಖಾಲಿದೆ, ಅದನ್ನೆಲ್ಲ ತೆಗೆದೀಗ ಹೊರ ಹಾಕ್ತಿದ್ದಾರೆ. ಓಕೆ, ನಮ್ಮ ಕೆಲಸವನ್ನು ನಾವು ಶುರು ಮಾಡುವ. ಸ್ನೇಹಿತರೆ, ಕೊನೆಯದಾಗಿ ನಮ್ಮ ಟಾರ್ಪಲ್ ಹಾಕುವಂಥ ಕೆಲಸ ಮುಗೀತು. ಒಬ್ಬನೇ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಅಂತ ಅನಿಸ್ತು. ನನಗೆ ಗೊತ್ತಿರೋ ಮಟ್ಟಿಗೆ, ನನಗೆ ಸಾಧ್ಯ ಆದ ಮಟ್ಟಿಗೆ ನಾನು ಹಾಕಿದ್ದೀನಿ. ನೋಡಿ, ಈ ರೀತಿಯಾಗಿ ನಾನು ಇಲ್ಲಿ ಒಂದು ಕಟ್ಟ ಹಾಕಿ, ಅಲ್ಲಿಗೆ ಒಂದು ಹಾಕಿ, ಹಾಗೆಯೇ ಒಂದು ಮರ ಇತ್ತು, ಇದಕ್ಕೊಂದು ಕೊಟ್ಟೆ. ಇದು ಜಸ್ಟ್ ನಾನು ಒಂದು ಗ್ರಿಪ್ಪಿಗೆ ಇರಲಿ ಅಂಥೇಳಿ, ಇದೇನು ಟೈಟ್ ಇಲ್ಲ. ಮತ್ತು ಹಾಗೆಯೇ ಅಲ್ಲಿಗೊಂದು ಕೊಟ್ಟು, ಇನ್ನೊಂದನ್ನು ನಮ್ಮ ಇಲ್ಲೊಂದು ಮರ ಉಂಟು, ಈ ಮರಕ್ಕೆ ಕೊಟ್ಟೆ. ಈ ರೀತಿಯಾಗಿ ರೆಡಿ ಮಾಡಿದ್ದೀನಿ. ನೋಡಿ, ನಮ್ಮ ರಾನಿನ್ ಬಂದು ಒಳಗೆ ಸಹ ನಿಂತು ಸಹ ಆಗಿದೆ. ನಾನು ಮಾಡ್ತಿರುವಾಗಲೇ ಸ್ವಲ್ಪ ಮಳೆ ಬಂತು, ಹಾಗಾಗಿ ಒಳಗೆ ನಾನು ನಿಲ್ಲಿಸ್ಬಿಟ್ಟೆ ನಾನು. ಇನ್ನೊಂದು ನೀವು ಇಲ್ಲಿ ಕಾಣ್ತಿರ್ಬೋದು, ಇದು ಆ್ಯಕ್ಚುಲಿ ಸ್ವಲ್ಪ ನೀರು ಕ್ಲೀನಾಗಿ ಇಳಿದು ಹೋಗಲಿ ಅನ್ನೋಕ್ಕೋಸ್ಕರ ಈ ರೀತಿ ಕಟ್ಟಿದ್ದೀನಿ. ಆ್ಯಕ್ಚುಲಿ ಪ್ರಾಪರಾಗಿ ಕಟ್ಟಲಿಲ್ಲ, ಆ್ಯಕ್ಚುಲಿ ಮಾಡಿದ್ದು ಪ್ರಾಪರ್ ಆಗಲಿಲ್ಲ. ಯಾಕಂತಂದರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಸ್ವಲ್ಪ ಈ ರೀತಿಯಾಗಿ ಆಗಿದೆ. ಇಲ್ಲಿ ಕಟ್ಟಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ. ಮರ ಅಷ್ಟು ದೂರದಲ್ಲಿ ಉಂಟು, ಈ ಅಡಿಕೆ ಮರ ಸ್ವಲ್ಪ ಆ ಕಡೆ ಉಂಟು, ಅಷ್ಟೊಂದು ಕಂಫರ್ಟಬಲ್ ಆಗ್ತಾಯಿಲ್ಲ. ಹಾಗೆಯೇ ನಾವು ಹೋಗೋದಾದ ಸ್ವಲ್ಪ ಈ ರೀತಿ ಮಾಡ್ಕೊಂಡು ಹೋಗಬೇಕಾಗತ್ತೆ. ಇಲ್ಲಾಂತಂದರೆ ನಾನು ಬೈಕ್ನ ಇನ್ನೂ ಸ್ವಲ್ಪ ಆ ಕಡೆ ನಿಲ್ಲಿಸೋದು ಒಳ್ಳೆಯದು ಅಂತ ನೋಡ್ತಾ ಇದ್ದೀನಿ. ಸೊ ಬೈಕ್ನ ಆ ಕಡೆ ನಿಲ್ಲಿಸಿದ್ರೆ ಇಲ್ಲಿ ಸ್ವಲ್ಪ ಓಡಾಡಲಿ ಜಾಗ ಆಗುತ್ತೆ, ತಲೆಗೆ ಸಹ ಆಗೋದಿಲ್ಲ. ನೋಡಬೇಕು, ನಿಧಾನವಾಗಿ ಸ್ವಲ್ಪ ಚೇಂಜ್ ಮಾಡ್ತಾನೆ ಬರಬೇಕು. ಹಾಗೆ ನಂಗೆ ಕಮೆಂಟಲ್ಲಿ ತಿಳಿಸಿ ನಮ್ಮ ರಾನಿನ್ ಹೇಗಿದೆ ಅನ್ನೋದು, ಹಾಗೆಯೇ ಈ ವ್ಯವಸ್ಥೆ ಹೇಗಾಯಿತು ಅನ್ನೋದನ್ನ ನನಗೆ ನೀವು ತಿಳಿಸಿ. ಹಾಗೆ ನಾನು ಸ್ವಲ್ಪ ಮಾಡಿಫಿಕೇಷನ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನನಗೆ ಒಂದು ಇಲ್ಲಿಗೆ ಒಂದು ವೈಸರ್ ಬೇಕು, ಇನ್ನೊಂದು ಕ್ರ್ಯಾಶ್ ಗಾರ್ಡ್ ಹಾಕಬೇಕು ಅಂಥೇಳಿ ನೋಡ್ತಾ ಇದ್ದೀನಿ. ಸ್ವಲ್ಪ ವೆಯ್ಟ್ ಜಾಸ್ತಿ ಇರೋದ್ರಿಂದ ಎಲ್ಲಾದರೂ ಬಿದ್ದರೆ ಸ್ವಲ್ಪ ಎಲ್ಲ ಡ್ಯಾಮೇಜ್ ಆಗುತ್ತೆ. ಅದಕ್ಕೋಸ್ಕರವಾಗಿ ಒಂದು ಕ್ರ್ಯಾಶ್ ಗಾರ್ಡ್ ಹಾಕುವ ಅಂಥೇಳಿ. ಮತ್ತು ಇನ್ನೊಂದು ಇದರಲ್ಲಿ ದೊಡ್ಡ ಸಮಸ್ಯೆ ಅಂತ ಗೊತ್ತಾ? ನೋಡಿ, ಇಲ್ಲಿ ಆ್ಯಕ್ಚುಲಿ ಇಲ್ಲಿ ತನಕ ಮಾತ್ರ ಇದೆ ಅಲ್ವಾ, ಇಲ್ಲಿ ಮಳೆಗಾಲದಲ್ಲಿ ನೀರು ಹಾರುತ್ತೆ ಮೇಲ್ಗಡೆಗೆ. ಹಾಗಾಗಿ ಇಲ್ಲಿಗೊಂದು ಟೈರ್ ಹಗ್ಗ ಹಾಕಬೇಕು. ಮತ್ತು ನೀವು ಬೇರೆ ಏನೇನು ಮಾಡಿಫಿಕೇಷನ್ ಮಾಡ್ಬೋದು ಅನ್ನೋದು ನನಗೆ ನೀವು ಕಮೆಂಟಲ್ಲಿ ತಿಳಿಸಿ. ನೋಡೋಣ, ಸಾಧ್ಯ ಆದಷ್ಟು ಒಂದೊಂದೇ ಮಾಡಿಫಿಕೇಷನ್ ಮಾಡ್ತಾ ಹೋಗುವ. ಓಕೆ ಸ್ನೇಹಿತರೆ, ನಾನಿನ್ನು ನಿಮಗೆ ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ.